ಅವೇ ರೀತಿಯಾದ ತದನಂತರ ಲೋಕ ರಕ್ಷಣೆ ಪಾಲನೆ ಮಲ್ಪುವಾಲು ಅವೇ ರೀತಿಯಾದ ಸೃಷ್ಟಿಗೂ ಆರೇ ಕಾರಣ ಸ್ಥಿತಿಕುಲ ಲಯಕುಲ ಆರೇ ಕರ್ತೃವಾಗಿ ನೀಡುತ್ತಾವು ವಿಶೇಷವಾದ ಹಳೆದು ಸೃಷ್ಟಿ ಸ್ಥಿತಿ ಆ ಲಯಕರ್ತೃವಾಗಿ ಜಗದಂಬಿಕೆ ನಮ್ಮ ಆರಾಧನೆ ಮಲ್ತಾಂತ ಅಂದ ನಮ್ಮನ್ನೆಲ್ಲ ಲಾಲನೆ ಪಾಲನೆ ಒಬ್ಬಳು ಆ ನಡಪಾಯಕ್ಕೆ ಸಾಧ್ಯವು ಐಶ್ವರ್ಯಪ್ರದವಾದ ಲಕ್ಷ್ಮೀಪ್ರದವಾದ ಕಾನೂನು ಜಂಚಿತಿನ ನನ್ನ ಬಾಲಿಗೆ ಪ್ರಾಪ್ತಿಯಾಗಲು ಅವೆಲ್ಲ ಕೂಡ ಮಹಾಲಕ್ಷ್ಮಿ ಅನುಗ್ರಹ ಬರುತ್ತದೆ ಚಿತ್ತಕ್ಕೂ ಗುಡಾಯಿನ ಜ್ಞಾನನು ಪ್ರಾಪ್ತಿ ಮಾಡುವುದು ವಿಶೇಷವಾದ ನಾಯಕಿ ಅನ್ನಗ ಸಂಪತ್ತು ಪ್ರತಿಯೊಂದು ವ್ಯಕ್ತಿಗಳ ಪ್ರಾಪ್ತಿಯಾಗುವುದು ಎಂಚಿತಿ ನಾಯಕ ಅಖಿಲೆಲ್ಲ ಸಂಪತ್ತು ಪ್ರಾಪ್ತಿಯಾಗುವುದು ಅಂಡ ಎಂಟ ಪರಿಪಾವೇನಕ್ಕೆ ಅನ್ನಗ ಸರಸ್ವತಿನ ಅನುಗ್ರಹ ಇದ್ದರಿಂದ ನನಗ ಜ್ಞಾನವನ್ನು ಅಂಡ ವೈಕ ವಿನಿಯೋಗ ಮಲ್ಪಡು ವೈಕ ವಿನಿಯೋಗ ಮಲ್ಪೆರಗ ಬಲ್ಲಿ ಎಲ್ಲ ಸಂಪತ್ತು ಪೂರ ಖಾಲಿಯಾಗುವಂತೆ ಚಿಂತನೆ ವಿಶೇಷವಾದ ಜ್ಞಾನ ಅವನ ಮಕ್ಕಳು ಪ್ರಾಪ್ತಿ ಮಲ್ತುಕೊಂಡು ಜ್ಞಾನ ಅಂದಾಗ ಸರಸ್ವತಿನ ಅನುಗ್ರಹವನ್ನು ಅಂಡ ವೈಕ ನಮ್ಮ ಹೆಡ್ಡಂಚಿನ ಕಾರ್ಯಗಳಿಗೆ ಉಪಯೋಗ ಮಾಡುವುದು ಆ ಸಂಪತ್ತು ಶೇಖರಣೆ ಮಲ್ಪೆರಗ ಸಾಧ್ಯವುದು ಸಂಪತ್ತಿನ ಉಪಯೋಗವು ನಮ್ಮ ಪಡೆಯುವುದು ನನಗೆ ಸಾಧ್ಯವಾಗುತ್ತದೆ ಹೇಳಿದಾದರೂ ಸುಗಮವಾದ ಜೀವನ ಪ್ರಾಪ್ತಿಯಾಗಲು ಸಾಧ್ಯವುದು ಅಥವಾ ಅಂಡ ಸರಸ್ವತಿನ ಅನುಗ್ರಹ ಎತ್ತಿ ಖಾಲಿ ಸಂಪತ್ತು ಮಾತ್ರ ಬರ್ತದೆ ಮೇಲ್ಕಾಲದ ಜೀವನಗಳು ಉಪಯೋಗ ಶೂನ್ಯ ದಾಯಕ್ಕೆ ಅಂದಾಗ ಭಾಗ್ಯಾದ ಲಕ್ಷ್ಮಿ ಭಾರಮನ ಅಂತ ಪಡೆದು ದಾಸರಿಗೆ ಬರ್ತದೆ ಅವಾಗ ಭಾಗ್ಯಾದ ಲಕ್ಷ್ಮಿ ಭಾರಮ ಬಂದಾಗ ಎಂಜ ಬರಲು ಹೆಜ್ಜೆಯ ಮೇಲೊಂದು ಹೆಜ್ಜೆಯಲ್ಲಿ ಕೂಡ ನಾರಾಯಣ ದೇವರನ್ನ ಭಕ್ತಿನ ಒಟ್ಟು ಆ ಸಂಪತ್ತು ಅಂದಾಗ ಲಕ್ಷ್ಮಿನ ಅನುಗ್ರಹ ಪಡೆಯುವ ಮಾತ್ರನೇ ಅವು ಸದಾ ಕಾಲ ಪ್ರಾಪ್ತಿಯಾಗಲು ಸಾಧ್ಯವಾಗುವುದು ಒಂದು ಶಾಸ್ತ್ರೀಯ ವಿಚಾರ ಅಂದಾಗ ಆ ಭಗವತಿನ ಆರಾಧನೆಯನ್ನು ಮಲ್ಕೊಂಡು ಹೇಳುತ್ತಾದರೂ ವಿಶೇಷವಾದ ನಮಗಿಂತರಂತೆ ಅಜ್ಞಾನ ದುಷ್ಟ ಹಾದಿಗಳು ಚಿತ್ರ ದೋಷಾದಿಗಳು ಶತ್ರು ದೋಷಾದಿಗಳು ಮಾರಣ ಮೋಹನ ಸ್ತಂಭನ ವಿದ್ವೇಷಣ ಆಕರ್ಷಣ ಮಂತ್ರ ತಂತ್ರ ವಿಷ ಚೂರ್ಣ ಪ್ರಯೋಗ ತ್ಯಾವಿಚಾರ ಕೃತ್ರಿಮಾದಿ ದೋಷಗಳೆಂದಿರುವುದು ಆ ದೋಷಗಳು ನಿಗ್ರಹಗಳು ಆ ಅಪ್ಪನ ಆರಾಧನೆಗಳು ಆ ಗಾಳಿ ಸ್ವರೂಪಡಿತಂತೆ ಅಪ್ಪೆ ಆ ದುಷ್ಟ ಬಾಧೆಗಳನ್ನು ನಿವಾರಣೆ ಮಾಡುತ್ತದೆ ಅವೇ ರೀತಿಯಾದ ನಮ್ಮ ಜೀವನಗಳು ವ್ಯಾಪಾರ ವ್ಯವಹಾರ ಒಬ್ಬೇ ರೀತಿಯಾದ ಕೆಲಸ ಕಾರ್ಯ ನಮ್ಮ ಮಲ್ಪನಾಗ ಐದು ಲಕ್ಷ್ಮೀ ಪ್ರಾಪ್ತಿಯಾಗುವುದರಿಂದ ಆ ಚಿಂತನೆಯನ್ನು ತೀವ್ರ ಆಳೆಯ ಉಪಾಸನೆಯನ್ನು ಮಂತಾಡುವ ಅಂಡ ಲಕ್ಷ್ಮಿ ಕಾಲಗಾರರು ನಮ್ಮ ಬಾಲಕ ವಿಗ್ರಹಾಯಕ್ಕೆ ಸಾಧ್ಯವನ್ನು ವಿದ್ಯಾರ್ಥಿ ಜೀವನಗಳು ವಿದ್ಯೆ ಬಂದಂತೆ ಲಕ್ಷ್ಮೀ ಪ್ರಾಪ್ತಿಯಾಗುವುದು ಪ್ರಾಯ ಆಯುರ್ವೇದ ಲಕ್ಷ್ಮೀ ಪತ್ರದ ಪ್ರಯೋಜನ ಇದೆ ನಮಗೆ ಸರಸ್ವತಿ ಭೋಜನಕ್ಕೆ ತೆರೆಯರ ಲೇಪ ಬರುವುದಕ್ಕೆ ಎಲ್ಲಿ ಬಾಲ್ಯಂಕುಲಗ ಜ್ಞಾನ ಪ್ರಾಪ್ತಿಯಾಗುವುದು ಸರಸ್ವತಿಯ ಅನುಗ್ರಹ ಆಗುವುದು ಅವೇ ಪ್ರಾಯ ಹೋಗಿ ನೀಡುವ ಬುಕ್ಕ 45 ವರ್ಷ ಕರಿ ನೀಡುವ ಬುಕ್ಕ ಸರಸ್ವತಿಯ ಅನುಗ್ರಹ ಆಗುವುದು ಜ್ಞಾನ ಬರ್ತದೆ ಓದು ಬರುವ ಬುಕ್ಕ ಬರ್ತದಾದ ಪ್ರಯೋಜನ ಇರ್ತದೆ ಅವಾಗ ಎಂಚಿಂತಿ ಕಾರಣ ಬರಬೇಕು ಎಂದಾಗ ಆಯಕ ಕೊಂಡುದ ಆ ಜೀವನ ಬಾಲಕ ಜೀವನವು ಆಯಕ ಪ್ರಾಪ್ತಿಯಾಗುವುದು ವಿದ್ಯೆ ಪುರುಷ ಲಕ್ಷ್ಮಿಯ ಅನುಗ್ರಹ ಆಗುವುದು ಅವೇ ರೀತಿಯಾದ ವಿವಾಹ ವಂಚನೆ ಪ್ರಾಯ ಹೋಗಿ ನೀಡುವ ಬುಕ್ಕ ವಿವಾಹ ಪ್ರಯೋಜನ ಇರುತ್ತೆ ಸಂತಾನ ಆಗುವುದು ಅವೇ ರೀತಿಯಾದ